ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ 35 ವರ್ಷದ ಹಿಂದೆ ಅಂದರೆ 1990ರಲ್ಲಿ ವ್ಯಾಲೆಂಟೈನ್ ಡಿ ಸಿಲ್ವಾ ಅಂತ ಹೇಳುವ ಅಡ್ವೊಕೇಟ್ ಅಧ್ಯಕ್ಷರಿಂದ ಶುರುವಾಗಿ ಧನರಾಜ್ ಅಂತ ಹೇಳಿ ಸೆಕ್ರೆಟರಿ ಹಾಗೂ ಶಿವಾನಂದ್ ಗಟ್ಟಿ ಅವರು ಜನರಲ್ ಸೆಕ್ರೆಟರಿ ಆಗಿ ಶುರು ಮಾಡಿರುವ ಕ್ಲಬ್ಬಿನ ಮೂಲ ಧ್ಯೇಯ ಇದ್ದದ್ದು ಇಲ್ಲಿ ಸ್ವಿಮ್ಮಿಂಗ್ ಕಲಿಯಲು ವಂಚಿತರಾದವರಿಗೆ ಸ್ವಿಮ್ಮಿಂಗ್ ಕಲಿಸಲು ಶುರುವಾದ ಕ್ಲಬ್. ಈಗ 35 ವರ್ಷ ಸಾಗಿ ಬಂದು 35 ವರ್ಷದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಸ್ವಿಮ್ಮರ್ಸನ್ನು ಕೋಚ್ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೇವೆ. ಹಾಗೆಯೇ ನಮ್ಮಲ್ಲಿ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಪ್ರಮುಖ ಅಂತ ಹೇಳಿ ನಾನು, ಸೆಕ್ರೆಟರಿಯಾಗಿ ಶಿವಾನಂದ್ ಗಟ್ಟಿಯವರು, ಟ್ರೆಜರರ್ ಆಗಿ ಧನಂಜಯ್ ಅವರು, ಹೆಡ್ ಕೋಚ್ ಮತ್ತು ಪ್ರೋಗ್ರಾಮ್ ಡೈರೆಕ್ಟರ್ ಆಗಿ ಶಿಶಿರ್ ಗಟ್ಟಿ, ಹಾಗೆಯೇ ಸೀನಿಯರ್ ತರಬೇತುದಾರರಾಗಿ ರಾಜೇಶ್ ಕಾರ್ವಿ ಅವರು ನಮ್ಮೊಂದಿಗಿದ್ದಾರೆ. ನಾವು ಈ 35 ವರ್ಷದ ಸಂಭ್ರಮಾಚರಣೆಗೆ ಸ್ವಿಮ್ಮಿಂಗ್ ಗಾಲಾ ಅಂತ ಹೇಳುವ ಒಂದು ಸ್ಟೇಟ್ ಲೆವೆಲ್ ಮೆಡಲಿಸ್ಟ್, ನಾನ್ ಮೆಡಲಿಸ್ಟ್ ಮತ್ತು ಮಾಸ್ಟರ್ಸ್ ಸ್ವಿಮ್ಮಿಂಗ್ ಕಾಂಪಿಟಿಷನನ್ನು ಆಯೋಜಿಸಿದ್ದೇವೆ. ಅದು ಇದೇ ತಿಂಗಳ ಭಾನುವಾರ 12ನೇ ತಾರೀಕು ಮಂಗಳ ಸ್ವಿಮ್ಮಿಂಗ್ ಪೂಲಲ್ಲಿ ನಡೆಸಲು ನಾವು ಇಚ್ಛಿಸಿದ್ದೇವೆ. ಅದೇ ರೀತಿ ಸ್ವಿಮ್ಮಿಂಗ್ ಗಾಲದ ಬಗ್ಗೆ ಮುಂದಿನ ವಿವರವನ್ನು ಶಿಶಿರ್ ಗಟ್ಟಿ ಅವರು ನೀಡುತ್ತಾರೆ. ಇನ್ ಅಸೋಸಿಯೇಷನ್ ವಿತ್ ಪನಮಾ ಕಾರ್ಪೊರೇಷನ್ ಜೊತೆ ಸೇರಿ ಮಾಡ್ತಾ ಇದ್ದೇವೆ ಈ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಇದರಲ್ಲಿ ಒಟ್ಟು 9 ಗ್ರೂಪ್ ಇದೆ, ಬೇರೆ ಬೇರೆ ವಿಭಾಗದು. ಅದರಲ್ಲಿ ಮಾಸ್ಟರ್ಸ್ ಮತ್ತು ನಾನ್ ಮೆಡಲಿಸ್ಟ್ ಮತ್ತು ಮೆಡಲಿಸ್ಟ್ ಕೂಡ ಇದೆ. ಹಾಗೆ ನಾವು ಎಲ್ಲ ಮಕ್ಕಳಿಗೆ ಅಪರ್ಚುನಿಟಿ ಸಿಗಬೇಕಂತ ಫಸ್ಟ್ ಟೈಮ್ ಮಂಗಳೂರಲ್ಲಿ ಮಾಸ್ಟರ್ಸ್ ಮತ್ತು ಮೆಡಲಿಸ್ಟ್ ಮತ್ತು ನಾನ್ ಮೆಡಲಿಸ್ಟ್ 3 ಜೊತೆಗೆ ಮಾಡ್ತಾ ಇದ್ದೇವೆ. ಮತ್ತು ಒಟ್ಟು 89 ಈವೆಂಟ್ಸ್ ಇದೆ. ಜೊತೆಗೆ ಬೇರೆ ಬೇರೆ 100 ಫ್ರೀ ಸ್ಟೈಲ್, 50 ಫ್ರೀ ಸ್ಟೈಲ್ ಮತ್ತು 50 ಬಟರ್ಫ್ಲೈ, 50 ಬ್ಯಾಕ್ ಸ್ಟ್ರೋಕ್, ಹಾಗೆ ತುಂಬ ಡಿಫ್ರೆಂಟ್ ಈವೆಂಟ್ಸ್ ಮತ್ತು ರಿಲೇ ಕೂಡ ಇದೆ. ಟೋಟಲ್ 350 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಡೆಸಲು ನಾವು ಉದ್ದೇಶಿಸಿದ್ದೇವೆ. ಅದೇ ರೀತಿ ಇನಾಗ್ರಲ್ ಕಾರ್ಯಕ್ರಮ 10 ಗಂಟೆಯಿಂದ 11 ಗಂಟೆಯೊಳಗೆ. ಅದಕ್ಕಾಗಿ ನಾವು ಖ್ಯಾತ ಸ್ವಿಮ್ಮಿಂಗ್ ಹಾಕಿ ಪಟು ಧನರಾಜ್ ಪಿಳ್ಳೆಯವರು ಬರ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಮೋಹನ್ ಆಳ್ವ, ಅಜಿತ್ ಮಾಲಾಡಿ ಮತ್ತು ಜಿ ಶಂಕರ್ ಅವರು ಕೂಡ ಬರಲು ಒಪ್ಪಿಕೊಂಡಿದ್ದಾರೆ. ಪನಾಮದ ವಿವೇಕ್ ರಾಜ್ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರ ಸಹಭಾಗಿತ್ವದಲ್ಲಿ ನಾವು ಇದನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಮುಂದಿನ ವಿವರಣೆಯನ್ನು ರಾಜೇಶ್ ಕಾರ್ವಿ ಅವರು ಸ್ವಲ್ಪ. 2025 ಈ ಕಾಂಪಿಟೇಷನ್ ಅಕ್ಟೋಬರ್ 12ನೇ ತಾರೀಕು ಭಾನುವಾರದಂದು 8 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ 8 to 8 ಅಂದರೆ ಟೋಟಲ್ 350 ಸ್ಟೂಡೆಂಟ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅದರಲ್ಲಿ ಬೇರೆ ಬೇರೆ ಕೆಟಗರಿ ಇದೆ. ಸೊ 10 to 11 ನಮ್ಮದು ಇನಾಗ್ರಲ್ ಫಂಕ್ಷನ್ ಇದೆ. ಸೊ ಅದ ನಂತರ ಬೆಳಗ್ಗೆ ಬಂದವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮತ್ತು ಬಂದ ಪೇರೆಂಟ್ಸ್ಗಳಿಗೆ ನಾವು ಇಲ್ಲೇ ಪಕ್ಕದಲ್ಲಿ ಸ್ಟೇ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೇವೆ. ಹುಡುಗನನ್ನು ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಧನರಾಜ್ ಪಿಳ್ಳೆ ಅವರ ಅಕಾಡೆಮಿ. ಸೊ ಅದರ ಟೋಟಲ್ ಖರ್ಚು ವೆಚ್ಚವನ್ನು ಅವರೇ ನೋಡ್ತಾ ಇದ್ದಾರೆ. ಮತ್ತು ಆ ಸಪೋರ್ಟ್ ಮತ್ತು ನಮ್ಮ ಬೇರೆ ಮಕ್ಕಳಿಗೂ ಅವರು ಸಪೋರ್ಟ್ ಮಾಡ್ತಾ ಇದ್ದ ಕಾರಣ ಅವರನ್ನೊಂದು ಕರೆಯುವ ಅಂತ ಹೇಳಿ. ಮತ್ತು ಅವರು ಇಲ್ಲಿಗೆ ಮೊದಲು ಇಂಥ ಕಾರ್ಯಕ್ರಮಕ್ಕೆ ಮೊದಲು ನಮ್ಮ ಕ್ಲಬ್ಬಿನ ಟ್ರೈನ್ ಆದವ. ಅವರು ಕ್ಲಬ್ಬಿಗಾಗಿ ಅವನ ಅಣ್ಣಂದಿರೆಲ್ಲ ಕ್ಲಬ್ಬಿನ ಜೊತೆ ಕೋಚ್ ಆಗಿದ್ದಾರೆ ಮತ್ತು ಅವನಿಗೆ ಒಳ್ಳೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಇದರಲ್ಲಿ ಇದ್ದದ್ದು ಶಾರದಾ ವಿದ್ಯಾಲಯದಲ್ಲಿದ್ದದ್ದು, ಆಮೇಲೆ ಈಗ ರಾಮಕೃಷ್ಣದಲ್ಲಿ ಕಲಿತಾ ಇದ್ದಾನೆ. ರಾಮಕೃಷ್ಣ ಶಾಲೆಯವರು ಕೂಡ ಅವನಿಗೆ ಒಳ್ಳೆಯ ಸಹಕಾರವನ್ನು ನೀಡುತ್ತಿದ್ದಾರೆ. ಇಂಡಿವಿಜುವಲ್ ಚಾಂಪಿಯನ್ಶಿಪ್ಪು ಅವರಿಗೆ ನಾವು
ಸ್ಪಾನ್ಸರ್ ಕಿಟ್ ಇದೆ, ಪ್ಲಸ್ ನಗದು ಬಹುಮಾನ ಸಹ ಕೊಡ್ತಾ ಇದ್ದೇವೆ. ಅದಲ್ಲದೆ ನಾವು ಓವರಾಲ್ ಟೀಮ್ ಚಾಂಪಿಯನ್ಶಿಪ್ಪನ್ನು ಸಹ ಕೊಡ್ತಾ ಇದ್ದೇವೆ. ಮತ್ತು ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಮತ್ತು ನಮ್ಮ ಈ ಕಾಂಪಿಟೇಷನ್ಗೆ ನಾವು ತೀರ್ಪುಗಾರರಾಗಿ ಕರ್ನಾಟಕ ಅಸೋಸಿಯೇಷನ್ ಕಡೆಯಿಂದ KSA ಅಲ್ಲಿಂದ ತೀರ್ಪುಗಾರರನ್ನು ಕರೆಸ್ತಾ ಇದ್ದೇವೆ. ಮತ್ತು ಬಾಕಿ ಅವರಿಗೆ ಸಪೋರ್ಟಿವ್ ತೀರ್ಪುಗಾರರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಫಿಸಿಕಲ್ ಡಿಪಾರ್ಟ್ಮೆಂಟಿಂದ ಒಂದು 10 ಜನ ಬರ್ತಾ ಇದ್ದಾರೆ. ಸ್ಪೋರ್ಟ್ಸ್ ಅಕಾಡೆಮಿ ರನ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಅದರಲ್ಲಿ ಸ್ವಿಮ್ಮಿಂಗ್ ಸಹ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಬ್ಯಾಂಗ್ಳೂರಲ್ಲಿ ಲಕ್ಷಣ ಅಕಾಡೆಮಿ ಅನ್ನುವಂಥ ಒಂದು ದೊಡ್ಡ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಗೇಮ್ಸ್ ಇದೆ, ಅದರಲ್ಲಿ ಸ್ವಿಮ್ಮಿಂಗ್ಸ್ ಇದೆ. ನಮ್ಮಿಂದ ಕೂಡ ಇಲ್ಲಿ ಏಷ್ಯನ್ ಇದಕ್ಕೆ ಟ್ರೈನ್ ಆಗಲಿಕ್ಕೋಸ್ಕರ ನಾವು ಒಬ್ಬ ಹುಡುಗನನ್ನು ಅವರ ಪ್ರಾಯೋಜಕತ್ವದಲ್ಲಿ ನಾವು ಅಲ್ಲಿಗೆ ಕೊಟ್ಟಿದ್ದೇವೆ. ಈಗ ಅವನನ್ನು ಅವರು ಏಷ್ಯನ್ ಏಜ್ ಗ್ರೂಪ್ ಇದಕ್ಕೋಸ್ಕರ ಟ್ರೈನ್ ಮಾಡ್ತಾ ಇದ್ದಾರೆ.